ಪ್ರತಿಭೆಗಳು ಕ್ರೀಡಾ ತರಬೇತುದಾರರನ್ನ ಗುರುತಿಸಿ ಅವರನ್ನ ಗೌರವಿಸಿಕೊಂಡು ಬರುತ್ತಿರುವಂತಹ ಗೆಮ್ಯಾಂಟಿಕ್ ಸಂಸ್ಥೆಯ ವತಿಯಿಂದ ನೀಡಲಾಗುವ ಪ್ರಶಸ್ತಿಗಳ ಪೈಕಿ 4 ಪ್ರಶಸ್ತಿಗಳನ್ನು ಮಂಗಳೂರಿನ ಮಂಗಳ ಸ್ವಿಮ್ಮಿಂಗ್ ಕ್ಲಬ್ ಬಾಚಿಕೊಂಡಿದೆ. ಗೆಮ್ಯಾಂಟಿಕ್ ಸ್ಟೆಪ್ ಕರ್ನಾಟಕ 2018 ಟಾಪ್ ಸ್ಪೋರ್ಟ್ಸ್ ಕ್ಲಬ್ ಆಫ್ ಕರ್ನಾಟಕ 2018 ಪ್ರಶಸ್ತಿಯನ್ನ ಮಂಗಳೂರಿನ ಮಂಗಳ ಸ್ವಿಮ್ಮಿಂಗ್ ಕ್ಲಬ್ ಗಳಿಸಿದೆ. ಸಂಸ್ಥೆಯ ತರಬೇತುದಾರ ಲೋಕರಾಜ್ ವಿಎಸ್ ವಿಟ್ಲ ಅವರು ಟಾಪ್ ಸ್ಪೋರ್ಟ್ಸ್ ಕೋಚ್ ಆಫ್ ಕರ್ನಾಟಕ 2018 ಪ್ರಶಸ್ತಿಯನ್ನ ಪಡೆದಿದ್ದಾರೆ. ಮಂಗಳ ಸ್ವಿಮ್ಮಿಂಗ್ ಕ್ಲಬ್ನ ವಿದ್ಯಾರ್ಥಿಗಳಾದ ಸ್ಮೃತಿ ಆರ್ ಮತ್ತು ಎಸ್ ರಚನಾ ರಾವ್ ಅವರು ಟಾಪ್ ಸ್ಪೋರ್ಟ್ಸ್ ಟ್ಯಾಲೆಂಟ್ ಆಫ್ ಕರ್ನಾಟಕ ಪ್ರಶಸ್ತಿಯನ್ನ ಗಳಿಸಿದ್ದಾರೆ. ಬೆಂಗಳೂರಿನ ಬನ್ನೇರುಘಟ್ಟ ರಸ್ತೆಯಲ್ಲಿರುವ ಐಐಎಂ ಬೆಂಗಳೂರು ಕ್ಯಾಂಪಸ್ನಲ್ಲಿ ನಡೆದ ಕಾರ್ಯಕ್ರಮದಲ್ಲಿ ಗಣ್ಯರು ಪ್ರಶಸ್ತಿಗಳನ್ನು ಪ್ರದಾನ ಮಾಡಿದ್ರು. ಗೆಮ್ಯಾಂಟಿಕ್ ಸ್ಟೆಪ್ ಕರ್ನಾಟಕ ವತಿಯಿಂದ ನೀಡಲಾಗುವ ಪ್ರಶಸ್ತಿಗೆ 3,500 ಅರ್ಜಿಗಳು ಸಲ್ಲಿಕೆಯಾಗಿದ್ದವು. ಬ್ಯೂರೋ ರಿಪೋರ್ಟ್ ವಿ4 ನ್ಯೂಸ್ 24/7 ಬೆಂಗಳೂರು.